ರಾಜ್ಯಕ್ಕೆ 5ನೇ ಮತ್ತು ಉಡುಪಿಗೆ ಪ್ರಥಮ ರ್ಯಾಂಕ್ ಪಡೆದ ಕಾರ್ಕಳದ ಜೋಡು ರಸ್ತೆ ನಿವಾಸಿ ದೀಕ್ಷಾ ಮನೆಗೆ ಅವರು ಆಟವಾಡುತ್ತಿದ್ದ ಮೈದಾನದ ಸಹ ಆಟಗಾರರು ಮನೆಗೆ ಭೇಟಿ ನೀಡಿ ಶುಭ ಹಾರೈಸಿದರು. ದೀಕ್ಷಾ ಒಬ್ಬಳು ವಾಲಿಬಾಲ್ ಆಟಗಾರ್ತಿಯಾಗಿ ತಮ್ಮ ಕಾಲೇಜು ತಂಡವನ್ನು ಮತ್ತು ರಾಜ್ಯ ಮಟ್ಟವನ್ನು ಪ್ರತಿನಿಧಿಸಿದ್ದು ತಮ್ಮ ಜೊತೆ ಆಟಗಾರ್ತಿಯ ಸಾಧನೆಗೆ ಸಂತಸ ವ್ಯಕ್ತಪಡಿಸಿದರು. ಈ ಸಂದರ್ಭದಲ್ಲಿ ಕೋಚ್ ಸಂತೋಷ್ ಡಿಸಿಲ್ವಾ, ಪುರಸಭಾ ಸದಸ್ಯ ಶುಭದ್ ರಾವ್, ಜೀವನ್, ವೆಂಕಟೇಶ್, ಪ್ರತಿಮಾ ಮೊದಲಾದವರು ಉಪಸ್ಥಿತರಿದ್ದರು. ನಮ್ಮ ಪೂರ ಬರ್ತೀನಿ ಅಲ್ನ ಒಂಜಿ ಭವಿಷ್ಯ ದುಮ್ಮದ ಭವಿಷ್ಯ ಬಾರಿ ಉಜ್ವಲ ಆವಡು ನಾನೆಲ್ಲ ಎಡ್ಡೆ ಕಲ್ತದ್ದು ಎಡ್ಡೆ ಪೋಸ್ಟ್ ಬೋರ್ಡು ನಮ್ಮ ಆರೈಕೆ ಮಾಡ್ತಂದಲ್ಲ ಅಂಚನೆ ನೆತ್ತ ನೀತಿ ಪಾಠ ನಿಗ್ಲೆಗ್ಲಾದ ಬಂಡ ನಿಕುಲ್ಲ ದುಮ್ಮದ ವರ್ಷ ಈ ಸ್ಟೇಜ್ಗೆ ಬಂದಾಗ ಎಡ್ಡೆ ಮಾರ್ಕ್ಸ್ಲ ಗೆಪ್ಪೋಡು ಬಂಡೆ ಎಂಚ ಗೆಪ್ಪುಲಿಯಾ ಎಂಚ ಕಟ್ಟಪ್ಪ ಖಲೀಲ್, V4 ನ್ಯೂಸ್, ಕಾರ್ಕಳ. Our vibrant workspace at Ajanta energizes the team, boosting efficiency and productivity. Well-designed modern conference space for important presentations with top-notch amenities, fueling our growth. We are ready to expand to Ashoka Business Center as our next upgrade. Invest in workspaces managed by Vortex. Invest smart. Invest in Mangaluru.